ಬೆಳಗಾವಿ ತಾಲೂಕಿನ ಬೆಂಡಿಗೇರಿ ಗ್ರಾಮ ಪಂಚಾಯತಲ್ಲಿದ್ದೇವೆ. ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಎಲ್ಲರೂ ನಮ್ಮ ಮುಂದೆ ಇದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತ್ ತುಂಬ ಹಳೆಯದಾಗಿದ್ದು ಸಾಕಷ್ಟು ಇಲ್ಲಿ ನೀರು ಸೋರ್ತಾ ಇದ್ರು ಕೂಡ ಯಾವುದೇ ರೀತಿ ಮೇಲಾಧಿಕಾರಿಗಳ ಬಗ್ಗೆ ಗಮನ ಹರಿಸಿಲ್ಲ ಅಂತ ಒಂದು ಸದಸ್ಯರ ಆರೋಪ ಆಗಿದೆ. ಇದ್ರ ಬಗ್ಗೆ ಸತ್ಯಾಸತ್ಯ ನಾವು ತಿಳ್ಕೊಳಕ್ಕೆ ಇಲ್ಲಿ ಬಂದಿದ್ದೀವಿ. ಹಳೆ ಕಟ್ಟಡ ಐತ್ರಿ, ಭಾಳ ವರ್ಷದಿಂದ ನಾವು ಸರ್ಕಾರಕ್ಕೆ ಮನವಿನೂ ಕೊಟ್ಟವ್ರಿ, ಎಲ್ಲ ನನ್ನಿಂದ ಇದನ್ನು ಮಾಡಿರೂ ಇದು ಹಂತಗಳು ಸೋರೋದು ಇದು ಮಾಡೋದು ಒಂದು ಸ್ವಲ್ಪ ಇದು ಅಂದ್ರೆ ಭಾಳ ವ್ಯವಸ್ಥೆ ಇದಾಗೈತೆ ರೀ. ಅದಕ್ಕೆ ಮತ್ತು ನಾವು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೇವೆ ರೀ. ಇದು ನಮ್ಗೆ ಒಂದು ಪಂಚಾಯತಿ ಒಂದು ಕಟ್ಟಡ ಚಲೋ ಒಂದು ಕಟ್ಟಡ ಕಟ್ಟಿ ಕೊಡ್ಬೇಕಂತ ಸರ್. ನಿಮ್ಮ ಪಂಚಾಯತ್ ಒಳಗಡೆ ಪಂಚಾಯತ್ ಸರ್ಕಾರ ಸಂಬಂಧಪಟ್ಟಂಥ ಏನಾದರೂ ಆಸ್ತಿ ಜಾಗ ಏನಾದರೂ ಇದೆ ರೀ? ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಆಸ್ತಿ ಜಗಗಳು ಅದಾವ್ರಿ ಸರ್. ಒಂದು ಸ್ವಲ್ಪ ಎಲ್ಲ ಒಂದು ಸ್ವಲ್ಪ ಅವನ್ನ ಇದು ಮಾಡ್ಕೊಂಕ ಸರ್. ಈಗಾಗಲೇ ಅರ್ಜಿನೂ ಕೊಟ್ಟಾರು, ನಮ್ಮ ಊರಿಗೆ ಹಿರಿಯರು ಆಯ್ತು ಎಲ್ಲರೂ ಆಯ್ತು. ಒಂದು ಸ್ವಲ್ಪ ಕೊಟ್ಟು ಕಾಸು ಈಗ ಬಂದಾರಿಗೆ ಮೊನ್ನೆ ರೀಸೆಂಟಾಗಿ ನಿನ್ನೆ ಹೋಗಿ ಕಾಸು ಕೊಟ್ಟು ಬಂದಾರೆ. ಅದನ್ನು ಒಂದು ಸ್ವಲ್ಪ ತೆರವುಗೊಳಿಸ್ಕೊಟ್ಟು ನಮ್ಗೆ ಅನುಕೂಲ. ಯಾವ ಅಧಿಕಾರಿಗೆ ಕೊಟ್ಟಿದ್ದೀರಿ ಇದನ್ನು? DC ಅವ್ರು ಕೊಟ್ಟಿದ್ದೆ ಸರ್. ಈ ಬಿಲ್ಡಿಂಗ್ ಎಷ್ಟು ವರ್ಷ ಹಳೆಯದಾಗಿದೆ ರೀ? ಇದು ಸುಮಾರು ಒಂದು 30-35 ವರ್ಷದಿಂದ ಬಿಲ್ಡಿಂಗ್ ಐತ್ರಿ. 35 ವರ್ಷ ಅಂದರೆ ಇದು ಹೆಚ್ಚು ಕಮ್ಮಿ ಮಂಡಲ ಪಂಚಾಯತ್ ಒಳಗಿಂದ ಸರ್. ಮಂಡಲ ಪಂಚಾಯತಿ ಒಳಗೆ ಇದಿತ್ತಿರಲ್ಲ ಅವಾಗಿಂದನೂ ಇದ ಸ್ಥಿತಿನೇ ಐತ್ರಿ. ಮತ್ತು ಅಲ್ಲಲ್ಲಿ ಸೋರೋದು ಇದಾಗೋದು ಒಂದು ಸ್ವಲ್ಪ ನೋಡತ್ತಿರಲ್ಲ. ಮತ್ತು ಆಮೇಲೆ ಈಗಾಗಲೇ ನೋಡಿರಿ, ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಆಲ್ರೆಡಿ ತಮಗೊಂದು ಅವಕಾಶ ಇದೆ ರೀ, ಉದ್ಯೋಗ ಖಾತ್ರಿ ಒಳಗಡೆ ಬಿಲ್ಡಿಂಗ್ನ ಕಟ್ಟಬಹುದು ಅಂತೇಳಿ. ಮತ್ತು ಇದ್ರ ಬಗ್ಗೆ ತಾವು ಇದುವರೆಗೆ ಯಾಕೆ ಯೋಚನೆ ಮಾಡಲಿಲ್ಲ? ನಮ್ಮದು ಈಗ ಹೊಸ ಕಮಿಟಿ ಆಗಿತ್ತು ರೀ. ಈಗ ನಮಗೂ ಅಷ್ಟೊಂದು ಇದಲ್ಲ ರೀ. ಸರ್ಕಾರ ಇದೊಂದು ಸ್ವಲ್ಪ ಎಚ್ಚೆತ್ತುಕೊಂಡು ಕಾಸು ಸ್ವಲ್ಪ ಹೆಚ್ಚಿನ ನಮ್ಗೆ ಅನುದಾನಗಳನ್ನ ಕೊಟ್ಟರೆ ಐತೆ ನೋಡ, ನಿತ್ಯ ಕಾಸು ಮಾಡ್ಸಕ್ಕೆ ಒಂದು ಸ್ವಲ್ಪ ನಮ್ಗೆ ಅನುಕೂಲ ಆಕತ್ತಿರಲ್ಲ ಸರ್. ಈಗ ನಮಗೂ ಈಗ ಹೊಸ ರೀಸೆಂಟಾಗಿ ನಾವು ಈಗ ಬಂದ ಕಾಸ 1 ವರ್ಷ ಆಗೈತೆ ರೀ. ಮತ್ತು ಯಾವುದೇ ರೀತಿಯ ಐಡಿಯಾಗಳು ನಮ್ಮ ಹತ್ರ ಆಗಿದಲ್ಲ ರೀ. ಇದಕ್ಕೆ ಏನಾದರೂ ಒಂದು ಸ್ವಲ್ಪ ಸರ್ಕಾರನ ಒಂದು ಸ್ವಲ್ಪ ಎಚ್ಚೆತ್ಕೊಂಡು ಕಾಸು ಒಂದು ಸ್ವಲ್ಪ ನಮ್ಗೆ ಕಟ್ಟಿಸ್ಕೊಟ್ರೆ ಚಲೋ ಆಕೈತಿ. ಸ್ಮಶಾನ ಹೋಗೋಕೆ ಜನಕ್ಕೆ ಇದು ಒಂದು ಸ್ವಲ್ಪ ತೊಂದರೆ ಅಂದ್ರೆ ಭಾಳ ಮೇನ್ ಸಮಸ್ಯೆ ಅಂತಂದ್ರೆ ಸ್ಮಶಾನದ ಭೂಮಿ ರೀ. ಜನರನ್ನ ಉಳೋದಕ್ಕೆ ಜಗೆ ಇಲ್ಲ ಸರ್. ಅದಕ್ಕೊಂದು ಸ್ವಲ್ಪ ಸರ್ಕಾರಕ್ಕೆ ನಾವು ಈಗಾಗಲೇ ಮನವಿನೂ ಮಾಡ್ಕೊಂಡವ್ರು, ರಗಡ ಸಲ ಮನವಿನೂ ಮಾಡ್ಕೊಂಡವ್ರಿ. ಅದಕ್ಕೊಂದು ಸ್ವಲ್ಪ ಅಗತ್ಯ ಕ್ರಮ ಕೈಗೊಳ್ಳಂತ ಒಂದು ಸ್ವಲ್ಪ ಹೇಳಿದವ್ರು. ಮಶಾನ್ ಬಗ್ಗೆ ತಮ್ಮ ಬೇಡಿಕೆ ಏನಿದೆ ರೀ ಸರ್ಕಾರ ಮುಂದ್ಗಡೆ? ಮಶಾನ್ ಜಾಗ ಇಲ್ಲ ರೀ. ಜಾಗ ಇಲ್ಲ ಸರ್. ಜಾಗ ಅಟ ನಮ್ಗೆ ಗೌರ್ಮೆಂಟ್ ಇದನ್ನು ಮಾಡಿಕೊಟ್ರೆ ಅನುಕೂಲ ಆಕೈತೆ ಸರ್. ಜಾಗ ಗುರುತುಪಡಿಸ್ಕೊಟ್ರಿ. ಈಗ ಯಾವುದೇ ರೀತಿ ನಮ್ಮಲ್ಲಿ ಪಂಚಾಯತಿಯಿಂದ ಅಂತೇಳಿ ಜಾಗ ಇಲ್ಲ ರೀ ಸರ್. ಅವು ಇದ್ದುದು ಕೆರೆ ಒತ್ತುವರಿ ಅವು ಅದಾವ್ರಿ ಸರ್. ಅವ್ನು ಆಲ್ರೆಡಿ ಈಗೆಲ್ಲ ಅವನ್ನ ಇದನ್ನು ಅರ್ಜಿ ಕೊಟ್ಟು ಬಂದವ್ರು ಸರ್. ಅವು ಯಾವ ತೆರವುಗೊಳಿಸ್ಕೊಡ್ತಾರೆ ಅಂತೇಳಿ ನೋಡ್ಬೇಕ್ರಿ ಸರ್. ಮತ್ತೀಗ ಕೆರೆ ಹೊರತಾಗಿ ಮತ್ತು ಬೇರೆ ಹಿಂಗೆ ಯಾವ್ದಾದ್ರು ಗೋಮಾಳಾಗಲಿ ಇಂಥವು ಏನಾದರೂ ತಮ್ಮ ಸಂಬಂಧಪಟ್ಟಂಗಿದಾವೆ ರೀ? ಯಾವಿಲ್ಲ ಸರ್, ನಮ್ಮಲ್ಲಿ ಯಾವಿಲ್ಲ. ಸರ್ಕಾರಿ ಭೂಮಿ ಯಾವಿಲ್ಲ ಸರ್. ಮತ್ತು ನೀವು ಪಂಚಾಯತಿ ಕಟ್ಟಡ ಇದನ್ನು ನೀವು ಹೊಸದಾಗಿ ಬೇಡಿಕೆ ಇದೆ ಅಲ್ರಿ ನಿಮ್ದೀಗ? ಈಗ ಕಟ್ಟಬೇಕಾದ್ರೆ ಮತ್ತು ಜಾಗದ ಯಾವ ರೀತಿ ನೀವು ವ್ಯವಸ್ಥೆ ಮಾಡುವಂಥ ಒಂದು ಇದನ್ನಿದೆ? ಜಾಗ ಈಗ ಸರ ನಮ್ಮಲ್ಲಿ ಇಲ್ಲಿ ಇದೆ ಹಾಸ್ಪಿಟಲ್ ಐತ್ರಿ ಸರ್. ಅದು ಆ್ಯಕ್ಚುಲಿ ನಮ್ಮಲ್ಲಿ ಮೊದಲು ನಮ್ಮ ಹಿರಿಯರ ಅವ್ರಿಗೆ ಇದನ್ನು ಕೊಟ್ಟದ್ದೈತೆ ಸರ್, ಬಕ್ಷಿಸ್ ಕೊಟ್ಟದ್ದೈತೆ ರೀ. ಅದನ್ನು ಅಲ್ಲೇ ಒಂದು 10 ಗುಂಟೆ ನಮಗೆ ಜಾಗ ಕೊಟ್ಟರೆ ಅನುಕೂಲ ಆಕೈತೆ ಸರ್. ಈಗ ಟೋಟಲ್ ಎಷ್ಟು ಗುಂಟೆ ಇದೆ ರೀ ಅದು? ಸುಮಾರು 1 ಎಕರೆ ಇರ್ಬೋದು ಸರ್. 1 ಎಕರೆ ಜಾಗದ ಮೇಲೆ ಐತೆ ಸರ್. 1 ಎಕರೆ ಐತು, ಸರಿಯಾಗಿ ಮಾಹಿತಿ ಇಲ್ಲ ಸರ್. ಇರ್ಬೋದು, ಹೆಚ್ಚಿನ ಐತ್ರಿ ಸರ್. 1 ಎಕರೆ ಮೇಲೆ ಐತ್ರಿ ಸರ್.